ಇಲ್ಲ, ನೀವು ಮಾತಾಡುವಾಗ ಪಾಕಿಸ್ತಾನದಿಂದ ಯಾಕೆ ತೆಕ್ಕೊಂತೀರಾ? ಮತ್ತೆ ಅವ್ರ ಡ್ಯೂಟಿ ಎಲ್ಲಿ ಮಾಡ್ತಾರೆ ಅವರು? ಡ್ಯೂಟಿ ಎಲ್ ಮಾಡ್ತಾ ಇದಾರೆ ಅಲ್ಲಿ ಪಾಕಿಸ್ತಾನಿಗೆ ಕರ್ನಾಟಕ ಲಿಂಕ್ ಇಲ್ಲಲ್ಲ ಸರ್. ನೀವ್ ಎಲ್ಲಿದ್ದೀರಾ ಸರ್? ನಾನ್ ಬೆಂಗಳೂರಿನಲ್ಲಿನೇ ಇದ್ದೀನಿ. ಬೆಂಗಳೂರು ಎಲ್ಲಿದೆ? ಬೆಂಗಳೂರು ಕರ್ನಾಟಕನಲ್ಲಿ ಇದೆ. ಪಾಕಿಸ್ತಾನಲ್ಲಿ ಇದೆಯಾ? ಪಾಕಿಸ್ತಾನಲ್ಲಿ ಇದೆಯಾ ಸರ್? ನೀವು ಇಂಡಿಯಾ ಬಗ್ಗೆ ಹೇಳಿ, ಹಿಂದೂಸ್ತಾನ್ ಬಗ್ಗೆ ಹೇಳಿ, ಪಾಕಿಸ್ತಾನ ಅಂದ್ರೆ ನಿಮ್ಗೆ ಅದೇ ಹೇಳ್ತಾ ಇರೋದು. ಎಲ್ಲ ನೆಗ್ತಾ ಇದಾರೆ ನೀವು ಮಾತಾಡೋದು ಇದಕ್ಕೆ. ಅದಕ್ಕೆ ಹೇಳಿದ್ದು. ಕೋಪ ಪಾಕಿಸ್ತಾನ ಅಂದ್ರೆ ನಿಮ್ಗೆ ಯಾಕೆ ಕೋಪ ಬರುತ್ತೆ? ಇಲ್ಲ, ನೀವು ಕರ್ನಾಟಕ ಸುದ್ದಿ ಮಾಡ್ತಾ ಇರೋದು. ಕರ್ನಾಟಕ ಸುದ್ದಿ ಮಾಡಿ. ಅವನೇನಂದ ಕರ್ನಾಟಕದಲ್ಲಿ ಸುದ್ದಿ ಮಾಡೋಂಗಿಲ್ಲ ಅಂದವನು, ಅಂದ್ರೆ ಪಾಕಿಸ್ತಾನದಲ್ಲಿ ಮಾಡಲ್ಲ ಅಂತ ಕೇಳಿದೆ. ನೀವು ಬೇರೆ ದೇಶನ ತಗೊಂಡ್ಬೋದಲ್ಲ ಸರ್, ಅದೇ ನಾನು ಹೇಳ್ತಾ ಇರೋದು. ನಿಮ್ಗೆ ಯಾಕೆ, ನೀವು ಕರ್ನಾಟಕದಲ್ಲಿದ್ದು ಕರ್ನಾಟಕ ಅನ್ನ ತಿಂದು ಎಲ್ಲಾ ಮಾಡ್ತೀರಾ, ಅಂದ್ರೆ ಕೋಪ ಬರುತ್ತಾ ನಿಮ್ಗೆ? ಇಲ್ಲ, ಕೋಪ ಬರ್ತಾ ಇಲ್ಲ. ಯಾಕೆ ನೀವು ಇಲ್ಲ ಕೋಪ ಬರ್ತಾ ಇಲ್ಲ. ಅದು ಯಾಕೆ ಪಾಕಿಸ್ತಾನ ಸುದ್ದಿ ಅಂತ ನಾನ್ ಸರ್ ಅಷ್ಟೇ. ನಿಮ್ಗೆ ಪಾಕಿಸ್ತಾನದವ್ರ ನೀವು? ಇಲ್ಲ, ಕರ್ನಾಟಕದವ್ನ. ನೀವ್ ಯಾಕೆ ಅಂತೀರಾ ಪಾಕಿಸ್ತಾನ? ನಾನು ಅಮೆರಿಕ ಅಂದ್ರೆ ಅಮೆರಿಕದವ್ನ ಫೋನ್ ಮಾಡಿ ಕೇಳ್ತಾನ ಯಾಕೆ ಅಮೆರಿಕ ಯಾಕಂತೀರಾ ಅಂತ ಹೇಳಿ. ಇಲ್ಲ, ನಿಮ್ದು 2-3 ಸುದ್ದಿ ನೋಡಿದ್ದೀನಿ. ನೀವು ಬರೀ ಪಾಕಿಸ್ತಾನ ಎತ್ಕೊಂತೀರಲ್ಲ, ಅದಕ್ಕೆ ಪಾಕಿಸ್ತಾನದಿಂದ ಏನಂತ ಅದಕ್ಕೆ. ಪಾಕಿಸ್ತಾನ ಅಂದ್ರೆ ನಿಮ್ಗೆ ಯಾಕೆ ಕೋಪ ಬರುತ್ತೆ? ನಾನು ನಿಮ್ಗೆ ನೀವು ಪಾಕಿಸ್ತಾನದವ್ರು RTO ಮಾಡ್ತಾ ಇರೋದ್ ತಪ್ಪು ಅಲ್ವಾ? RTO ಮಾಡ್ತಾ ಇರೋದ್ ಕೆಲಸ ತಪ್ಪು. ಓಕೆ, ನೀವು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಹೌದು. ಬಟ್ ಅದ್ನಲ್ಲಿ ಏನಂದ್ರೆ ಸುದ್ದಿನಲ್ಲಿ ಪಾಕಿಸ್ತಾನ ಅಂತ ಇಟ್ಕೊಂಡ್ರೆ ಅವ್ರಿಗೂ ನಿಮ್ಗೂ ಇದಿಲ್ಲಲ್ಲ ಅಂತ ಹೇಳ್ತಾ ಇರೋದು. ವಿಷಯ ಸರ್, ಮನ್ಸೂರ್ ಸರ್, ನಿಮ್ಗೆ ಪ್ರೀತಿಯಿಂದ ನಾನು ಮಾತಾಡ್ತೀನಿ. ಮ್ಯಾಚ್ ನಡೆದಿರುತ್ತೆ ಇಂಡಿಯಾ ಪಾಕಿಸ್ತಾನ, ಕರೆಕ್ಟ್. ಓಕೆ, ಮ್ಯಾಚ್ ನಾನ್ ಬಂದು ನಿಮ್ದು ದೊಡ್ಡ ಫ್ರೆಂಡ್. ನಾನು ನೀವು ಏನೇನ್ ಸುದ್ದಿ ಇದ್ ಮಾಡ್ತೀರಾ, ನಿಮ್ದು ಒಂದು ನಾನು ಮಿಸ್ ಮಾಡೋದಿಲ್ಲ. ಓಕೆ, ಥ್ಯಾಂಕ್ ಯು ಎಲ್ಲ ನೋಡ್ತೀನಿ. ಬಟ್ ಆಕ್ಚುಲಿ ನಂಗೆ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ಅದು ತುಂಬಾ ಹೆಮ್ಮೆ ಪಡೋದು. ಓಕೆ ಓಕೆ ಓಕೆ, ನಾನು ಎಲ್ಲ ಮೀಡಿಯಾ ಅವ್ರಿಗೆ ನಾನು ತುಂಬಾ ಇದು ಮಾಡ್ತೀನಿ. ಬಟ್ ಅದ್ನಲ್ಲಿ ನೀವು ಮಾತಾಡ್ತಿರಲ್ಲ, ಅದ್ನಲ್ಲಿ ಒಂದು ಬೇಜಾರಾಗತ್ತೆ. ಅದೊಂದು ಏನಾಗತ್ತೆ ಗೊತ್ತಾ, ಸುದ್ದಿ ಮಾಡಬೇಡಿ ಅಂದಾಗ ನಮ್ ದೇಶದ ನಾನ್ ಏನಂತೀನಿ, ನಮ್ಗೆ ಅಪೋಸಿಟ್ ಯಾವುದು? ನಮ್ ದೇಶದ ಭಾರತ ದೇಶದ ಅಪೋಸಿಟ್ ಪಾಕಿಸ್ತಾನ ಅಂತಾರೆ ಅಲ್ವಾ? ಈಗ ಅವ್ರು ಮುಸಲ್ಮಾನ್, ಒಂದ್ ವಿಷಯ, ಅವ್ರು ಮುಸಲ್ಮಾನ್ ಇದ್ರೆ ಪಾಕಿಸ್ತಾನ ಅಂದಿದ್ರೆ ತಪ್ಪು. ಅವ್ನು ಹಿಂದೂದವನು ಸರ್. ಅದೇ ನಾನು ಹೇಳ್ತಾ ಇರೋದು. ನೀವು ಏನ್ ಕೇಳಿದ್ರು, ಚರ್ಚೆ ಮಾಡಿದ್ರು, ನಾನು ವಿಷಯಕ್ಕೆ ಉತ್ತರ ಕೊಡ್ತೀನಿ. ನೀವು ನೀವು ಅಲ್ಲಿ ಮುಸ್ಲಿಂ ಆಫೀಸರ್ ಇದ್ರೆ ಅವ್ರಿಗೆ ನೀವು ಪಾಕಿಸ್ತಾನಕ್ಕೆ ಕೆಲಸ ಅಂದ್ರೆ ಅದು ಒಂದು ರೈಟ್ ಅದು ಅಲ್ವಾ? ಅವಾಗ ಅಂದಿದ್ರೆ. ಅವ್ರ ಹೆಸರು ಪ್ರಕಾಶ್ ಅಂತ ಇದೆ. ಹೌದು, ಗೊತ್ತು ನನ್ಗೆ. ಅದೇ ಪ್ರಕಾಶ್ಗೆ ಯಾಕೆ ಪಾಕಿಸ್ತಾನಿಗೆ ಕಳಿಸ್ತಾ ಇದ್ದೀರಾ ಅಂತ ನಾನು. ಮನ್ಸೂರ್ ಸರ್, ನಾನು ಇವತ್ತು ಬೆಂಗಳೂರು ಬಂದಿದ್ದೀನಿ ಮೀಟ್ ಆಗಿ. ಬೆಂಗಳೂರಲ್ಲಿ ಇದ್ದೀರಾ? ಜಮೀರ್ ಅಹಮದ್ ಖಾನ್ ಅವ್ರ ಫ್ಯಾನ್ ನಾನು. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋ ಇತ್ತೀಚೆಗೆ ಭಾರಿ ವೈರಲ್ ಆಗಿದೆ. ಒಬ್ಬ ಮುಸ್ಲಿಂ ವ್ಯಕ್ತಿಗೆ ನೀನು ಪಾಕಿಸ್ತಾನಕ್ಕೆ ಹೋಗು ಎಂದಾಗ ಆ ವ್ಯಕ್ತಿಗೆ ಆದಂತಹ ಆ ಒಂದು ಅನುಭವ ನಿಜಕ್ಕೂ ನೀವು ಇಲ್ಲಿ ಸ್ಮರಿಸಬೇಕು. ಹಾಗೂ ಆ ವಿಡಿಯೋದಲ್ಲಿ ಮುಂದೆ ಏನಾಯಿತು ಅನ್ನುವುದನ್ನ ದಯವಿಟ್ಟು ಕೊನೆವರೆಗೂ ನೋಡಿ. ಹಲೋ, ಹೇಳ್ರಿ, ಯಾರ ಯಜಮಾನ ಮಾತಾಡ್ತಿರೋದ್ರಿ? ಯಾರಿಗ ಹಚ್ಚಿದಿರಿ? ಅದೇ ಯಾವ್ದು ಅದು ನ್ಯೂಸ್ ಚಾನೆಲ್? ಹೌದು. RTO ಇದ್ ಮಾಡಿದಾರಲ್ಲ ಅವ್ರಂತಾರೆ. ಹೌದು, ಹೇಳಿ, ಯಾರು ಮಾತಾಡೋದು? ನಾನ್ ಮನ್ಸೂರ್ ಅಂತ ಮಾತಾಡೋದು. ಇಲ್ಲ, ನೀವು ಮಾತಾಡುವಾಗ ಪಾಕಿಸ್ತಾನದಿಂದ ಯಾಕೆ ತೆಕ್ಕೊಂತೀರಾ? ಮತ್ತೆ ಅವ್ರ ಡ್ಯೂಟಿ ಎಲ್ಲಿ ಮಾಡ್ತಾರೆ ಅವರು? ಡ್ಯೂಟಿ ಎಲ್ ಮಾಡ್ತಾ ಇದಾರೆ ಅಲ್ಲಿ ಪಾಕಿಸ್ತಾನಿಗೆ ಕರ್ನಾಟಕ ಲಿಂಕ್ ಇಲ್ಲಲ್ಲ ಸರ್. ನೀವ್ ಎಲ್ಲಿದ್ದೀರಾ ಸರ್? ನಾನ್ ಬೆಂಗಳೂರಿನಲ್ಲಿನೇ ಇದ್ದೀನಿ. ಬೆಂಗಳೂರು ಎಲ್ಲಿದೆ? ಬೆಂಗಳೂರು ಕರ್ನಾಟಕನಲ್ಲಿ ಇದೆ. ಪಾಕಿಸ್ತಾನಲ್ಲಿ ಇದೆಯಾ? ಪಾಕಿಸ್ತಾನಲ್ಲಿ ಇದೆಯಾ ಸರ್? ನೀವು ಇಂಡಿಯಾ ಬಗ್ಗೆ ಹೇಳಿ, ಹಿಂದೂಸ್ತಾನ್ ಬಗ್ಗೆ ಹೇಳಿ, ಪಾಕಿಸ್ತಾನ ಅಂದ್ರೆ ನಿಮ್ಗೆ ಅದೇ ಹೇಳ್ತಾ ಇರೋದು. ಎಲ್ಲ ನೆಗ್ತಾ ಇದಾರೆ ನೀವು ಮಾತಾಡೋದು ಇದಕ್ಕೆ. ಅದಕ್ಕೆ ಹೇಳಿದ್ದು. ಕೋಪ ಪಾಕಿಸ್ತಾನ ಅಂದ್ರೆ ನಿಮ್ಗೆ ಯಾಕೆ ಕೋಪ ಬರುತ್ತೆ? ಇಲ್ಲ, ನೀವು ಕರ್ನಾಟಕ ಸುದ್ದಿ ಮಾಡ್ತಾ ಇರೋದು. ಕರ್ನಾಟಕ ಸುದ್ದಿ ಮಾಡಿ. ಅವನೇನಂದ ಕರ್ನಾಟಕದಲ್ಲಿ ಸುದ್ದಿ ಮಾಡೋಂಗಿಲ್ಲ ಅಂದವನು, ಅಂದ್ರೆ ಪಾಕಿಸ್ತಾನದಲ್ಲಿ ಮಾಡಲ್ಲ ಅಂತ ಕೇಳಿದೆ. ನೀವು ಬೇರೆ ದೇಶನ ತಗೊಂಡ್ಬೋದಲ್ಲ ಸರ್, ಅದೇ ನಾನು ಹೇಳ್ತಾ ಇರೋದು. ನಿಮ್ಗೆ ಯಾಕೆ, ನೀವು ಕರ್ನಾಟಕದಲ್ಲಿದ್ದು ಕರ್ನಾಟಕ ಅನ್ನ ತಿಂದು ಎಲ್ಲಾ ಮಾಡ್ತೀರಾ, ಅಂದ್ರೆ ಕೋಪ ಬರುತ್ತಾ ನಿಮ್ಗೆ? ಇಲ್ಲ, ಕೋಪ ಬರ್ತಾ ಇಲ್ಲ. ಯಾಕೆ ಇಲ್ಲ ಕೋಪ ಬರ್ತಾ ಇಲ್ಲ. ಅದು ಯಾಕೆ ಪಾಕಿಸ್ತಾನ ಸುದ್ದಿ ಅಂತ ನಾನ್ ಸರ್ ಅಷ್ಟೇ. ನಿಮ್ಗೆ ಪಾಕಿಸ್ತಾನದವ್ರ ನೀವು? ಇಲ್ಲ, ಕರ್ನಾಟಕದವ್ನ. ನೀವ್ ಯಾಕೆ ಅಂತೀರಾ ಪಾಕಿಸ್ತಾನ? ನಾನು ಅಮೆರಿಕ ಅಂದ್ರೆ ಅಮೆರಿಕದವ್ನ ಫೋನ್ ಮಾಡಿ ಕೇಳ್ತಾನ ಯಾಕೆ ಅಮೆರಿಕ ಯಾಕಂತೀರಾ ಅಂತ ಹೇಳಿ. ಇಲ್ಲ, ನಿಮ್ದು 2-3 ಸುದ್ದಿ ನೋಡಿದ್ದೀನಿ. ನೀವು ಬರೀ ಪಾಕಿಸ್ತಾನ ಎತ್ಕೊಂತೀರಲ್ಲ, ಅದಕ್ಕೆ ಪಾಕಿಸ್ತಾನದಿಂದ ಏನಂತ ಅದಕ್ಕೆ. ಪಾಕಿಸ್ತಾನ ಅಂದ್ರೆ ನಿಮ್ಗೆ ಯಾಕೆ ಕೋಪ ಬರುತ್ತೆ? ನಾನು ನಿಮ್ಗೆ ನೀವು ಪಾಕಿಸ್ತಾನದವ್ರು?
ಆರ್ ಟಿ ಒ ಮಾಡ್ತಾರ ತಪ್ಪು ಅಲ್ವಾ? ನೀವು ಆರ್ ಟಿ ಒ ಮಾಡ್ತಾ ಇರೋದ್ ಕೆಲಸ ತಪ್ಪು. ತಪ್ಪು. ಓಕೆ, ನೀವು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಹೌದು. ಬಟ್ ಆದ್ಮೇಲೆ ಏನಂದ್ರೆ ಸುದ್ದಿನಲ್ಲಿ ಪಾಕಿಸ್ತಾನ ಅಂತ ಇಟ್ಕೊಂಡ್ರೆ ಅವ್ರಿಗೂ ನಿಮ್ಗೂ ಇದಿಲ್ಲಲ್ಲ ಅಂತ ಹೇಳ್ತಾ ಒಂದು ಇರೋದು ವಿಷಯ ಸರ್, ಮನ್ಸೂರ್ ಸರ್, ನಿಮ್ಗೆ ಪ್ರೀತಿಯಿಂದ ನಾನು ಮಾತಾಡ್ತೀನಿ. ಮ್ಯಾಚ್ ನಡೆದಿರುತ್ತೆ ಇಂಡಿಯಾ ಪಾಕಿಸ್ತಾನ. ಕರೆಕ್ಟ್. ಓಕೆ, ಮ್ಯಾಚ್ ನಾನು ಕೇಳಿ ಸರ್, ನಾನ್ ಬಂದು ನಿಮ್ದು ದೊಡ್ಡ ಫ್ರೆಂಡ್. ನೀವು ಏನೇನ್ ಸುದ್ದಿ ಇದ್ ಮಾಡ್ತೀರಾ ನಿಮ್ದು ಒಂದು ನಾನು ಮಿಸ್ ಮಾಡೋದಿಲ್ಲ. ಓಕೆ, ಥ್ಯಾಂಕ್ ಯು ಎಲ್ಲ ನೋಡ್ತೀನಿ. ಮಾಡ್ಕೋಬೇಡಿ. ಬಟ್ ಆಕ್ಚುಲಿ ನನ್ಗೆ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ಅದು ತುಂಬಾ ಹೆಮ್ಮೆ ಪಡೋದು. ಓಕೆ 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 ಓಕೆ, ನಾನು ಎಲ್ಲ ಮೀಡಿಯಾ ಅವ್ರಿಗೆ ನಾನು ತುಂಬಾ ಇದ್ ಮಾಡ್ತೀನಿ. ಬಟ್ ಅದ್ನಲ್ಲಿ ನೀವು ಮಾತಾಡ್ತಿರಲ್ಲ, ಅದ್ನಲ್ಲಿ ಒಂದು ಬೇಜಾರಾಗತ್ತೆ. ಅದೊಂದು ಏನಾಗತ್ತೆ ಗೊತ್ತಾ, ಸುದ್ದಿ ಮಾಡಬೇಡಿ ಅಂದಾಗ ನಮ್ ದೇಶದ ನಾನ್ ಹೇಳ್ತೀನಿ, ನಮ್ಗೆ ಅಪೋಸಿಟ್ ಯಾವುದು, ನಮ್ ದೇಶದ ಭಾರತ ದೇಶದ ಅಪೋಸಿಟ್ ಪಾಕಿಸ್ತಾನ ಅಂತಾರೆ ಅಲ್ವಾ? ಈಗ ಅವ್ರು ಮುಸಲ್ಮಾನ್, ಒಂದ್ ವಿಷಯ, ಅವ್ರು ಮುಸಲ್ಮಾನ್ ಇದ್ರೆ ಪಾಕಿಸ್ತಾನ ಅಂದಿದ್ರೆ ತಪ್ಪು. ಅವ್ನು ಹಿಂದೂದವನು ಸರ್. ಅದೇ ನಾನು ಹೇಳ್ತಾ ಇರೋದು. ನೀವು ಏನ್ ಕೇಳಿದ್ರು, ಚರ್ಚೆ ಮಾಡಿದ್ರು, ನಾನು ವಿಷಯಕ್ಕೆ ಉತ್ತರ ಕೊಡ್ತೀನಿ. ನೀವು ಮುಸ್ಲಿಂ, ನೀವು ಅಲ್ಲಿ ಮುಸ್ಲಿಂ ಆಫೀಸರ್ ಇದ್ರೆ ಅವ್ರಿಗೆ ನೀವು ಪಾಕಿಸ್ತಾನಕ್ಕೆ ಕೆಲಸ ಅಂದ್ರೆ ಅದು ಒಂದು ರೈಟ್ ಅದು ಅಲ್ವಾ? ಅವಾಗ ಅಂದಿದ್ರೆ ಅವ್ರ ಹೆಸರು ಪ್ರಕಾಶ್ ಅಂತ ಇದೆ. ಹೌದು, ಗೊತ್ತು ನನ್ಗೆ. ಅದೇ ಪ್ರಕಾಶ್ಗೆ ಯಾಕೆ ಪಾಕಿಸ್ತಾನಿಗೆ ಕಳಿಸ್ತಾ ಇದ್ದೀರಾ ಅಂತ ನಾನು. ಮನ್ಸೂರ್ ಸರ್, ನಾನು ಇವತ್ತು ಬೆಂಗಳೂರು ಬಂದಿದ್ದೀನಿ ಮೀಟ್ ಆಗಿ. ಬೆಂಗಳೂರಲ್ಲಿ ಇದ್ದೀರಾ? ಜಮೀರ್ ಅಹಮದ್ ಖಾನ್ ಅವ್ರ ಫ್ಯಾನ್ ನಾನು. ನಾನು ನಮ್ ಬಾಸ್ ಸರ್ ಅವರು. ಅದೇ ಬಾಸ್ ಅಲ್ವಾ? ನೀವು ಬಂದ್ರಲ್ಲ, ನಾನು ಮುಸಲ್ಮಾನ ಇದ್ನಂದ್ರೆ ಪಾಕಿಸ್ತಾನಕ್ಕೆ ಹೋಗು ಅಂತ ಅಂದ್ರೆ ತಪ್ಪು. ನಾನೇನಂದೆ, ನೀನ್ ಡ್ಯೂಟಿ ಎಲ್ಲಿ ಮಾಡ್ತೀಯಪ್ಪ? ನನಗೇನಂದವನು, ನೀನ್ ಬಿಜಾಪುರದಲ್ಲಿ ಮಾಡ್ಬಾರ್ದು. ಇಲ್ಲ, ಅದು ಆಕ್ಚುಲಿ ಏನಂದ್ರೆ ಒಂದ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಒಂದು. ಸರ್ ಅವ್ನು ಬಾಳ ಹೇಳ್ತಾರೆ ಸರ್. ಹೌದು ಹೌದು. ಎಲ್ಲಿದ್ದೀರಾ? ನಾನ್ ಇಲ್ಲೇ ಬೆಂಗಳೂರಿನಲ್ಲಿ ಇದ್ದೇನೆ, ಮಲ್ಲೇಶ್ವರಂನಲ್ಲಿ ಇದ್ದೇನೆ. ಅದೇ ನಾನು ಬೆಂಗಳೂರು ಬರ್ತಾ ಇದ್ದೀನಿ. ಮತ್ತೆ ನೀವು ನನ್ನ ಫ್ಯಾನ್ ಅಂತೀರಾ, ನಾನು ಉತ್ತರ ಕೊಡಕ್ ರೆಡಿ ಇದೀನಿ. ನೀವ್ ಯಾಕೆ ವಿಚಾರ ಮಾಡ್ತೀರಾ? ನೀವು ಎಲ್ಲಿದ್ದೀರಾ ನೀವು ಹೇಳಿ, ನಾನು ಬಂದ್ ಮೀಟ್ ಮಾಡ್ಬೇಕು. ನಾನು ಇದ್ರಲ್ಲಿ ಇದೀನಿ, ತುಮಕೂರಲ್ಲಿ ಇದೀನಿ, ಸಿದ್ಧಗಂಗಾಶ್ರಯ ಮಠದಲ್ಲಿ. ಇವತ್ತು ನಿಮ್ಗೆ ಮೀಟ್ ಮಾಡಿದ್ರೆ ಒಂದು VIP ಗೆ ಮೀಟ್ ಮಾಡಂಗೆ. ಅಯ್ಯೋ ಬೇಡ ಬೇಡ, ನಾನು VIP ಆಗೋಕೆ ನೀವು ನೋಡಿದ್ರಿ ತರ ನಾನು VIP ಆಗೋದು. ಬಟ್ ಆಕ್ಚುಲಿ ಮಾಡ್ತಾ ಇರೋದು ವೆರಿ ಗುಡ್ ವರ್ಕ್. ಎಷ್ಟೋ ನಿಮ್ಗೆ ನಾವು ಪ್ರೌಡ್ ಮಾಡಿದ್ರು ಇದ ಕಡಿಮೆನೆ ಅದು. ನೀವು ಬೇಜಾರ್ ಮಾಡ್ಕೋಬೇಡಿ. ಇಲ್ಲ, ನಾನ್ ಬೇಜಾರಲ್ಲ. ನಿಮ್ ಮಾತಾಡ್ಬೇಕು ಅಂತಾನೆ ನಿಮ್ ನಂಬರ್ ಸಿಕ್ತು, ಅದಕ್ಕೆ ಕಾಲ್ ಮಾಡ್ದೆ ನಾನು. ಇದೇ ಮ್ಯಾಟರ್ ನಲ್ಲಿ ಮಾತಾಡೋಣ ಅಂತ. ನಾನ್ ನಂಬರ್ ಸೇವ್ ಮಾಡ್ಕೊಂತೀನಿ, ನೀವು ದಯವಿಟ್ಟು ಸೇವ್ ಮಾಡಿ. ಓಕೆ, ಶೋರ್. ನಾನ್ ಬಂದು ಅಂಡರ್ಟೇಕರ್ ಜಾಬ್ ಮಾಡೋದೇ ಇಲ್ಲ. ಏನ್ ಮಾಡ್ತೀರಾ? ಅಂಡರ್ಟೇಕರ್ ಅಂದ್ರೆ ಲೈಕ್ ಯಾವ ಸ್ಟೇಟ್, ಯಾವ ದೇಶ ಅವರು ಬಂದು ಇಲ್ಲಿ ಡೆತ್ ಆದ್ರೂ ನಾವು ಫ್ಲೈಟ್ ನಲ್ಲಿ ಬಾಡಿ ಕಳಿಸ್ತೇನೆ. ಸಲ್ಯೂಟ್. ಹಾಗಾದ್ರೆ ನೀವು ಭಾರತೀಯರು ಪೂರ್ತಿ ಪಕ್ಕ ಇಂಡಿಯನ್. ಪಕ್ಕ. ಓಕೆ, ಥ್ಯಾಂಕ್ ಯು. ಹಂಗೆ ಇರೋಣ. ಶೋರ್ ಸರ್. ಇಲ್ಲಪ್ಪ, ಬೇಜಾರಿಲ್ಲ. ನಾ ಹಿಂಗೆ ಅವ್ನಿಗೆ ಏನಾಗಿದೆ ಅಂದ್ರೆ, ನಾನೇನ್ ಹೇಳಿದೆ, ಇವಾಗ ಯಾರಾದ್ರೂ ಏನ್ ಕೇಳಿದ್ರೆ ಕೆಲವೊಬ್ರು ರಾಜಕೀಯ ಇದ್ರು ಪ್ರೇರಿತವಾಗಿ ಮಾತಾಡ್ತಾರೆ. ನಾನು ರಾಜಕಾರಣಿ ಅಲ್ಲ. ಇವತ್ತು ನಾನು ಹೇಳಿದೆ, ಕೆಲವರು ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಹಿಂದೂ ಧರ್ಮ ದೇವಸ್ಥಾನಕ್ಕೆ ಹೋಗ್ತಾರೆ, ಶಾಲೆ ಹೋಗ್ತಾರೆ. ನೋಡಿ ಸರ್, ನಾವ್ ತಿಳ್ಕೊಳ್ಳೋದು ಅದ್ ಸ್ವಲ್ಪ ಜನ ಇದಾರೆ. ನಮ್ದು ಏನಂದ್ರೆ, ನಮ್ದು ಏನ್ ಕ್ಯಾಸ್ಟ್ ಇದೆ ಅದ್ ನಮ್ ಡೋರ್ ಒಳಗಡೆನೆ ಅದು. ಅಲ್ಲ, ನಾನು ಬಿಜಾಪುರಲ್ಲಿ ಇಲ್ಲ, ನಾನ್ ತಿಳಿಯೋದು ಇಷ್ಟೇ. ನನ್ಗೆ ಮಗ ಇದೆ, ಮಗನ್ಗೆ ಅದೇ ಹೇಳೋದು. ನಾವು ಮುಸ್ಲಿಮ್ಸ್ ಏನಿದ್ರು ನಮ್ ಡೋರ್ ಒಳಗಡೆ. ನಾವು ಆಚೆ ಹೋದ್ರೆ ಒಂದು ಹ್ಯುಮ್ಯಾನಿಟಿ, ನಮ್ಮ ಕ್ಯಾಸ್ಟ್. ಓಕೆ. ಅದೇ ಈಗ ಮೊನ್ನೆ ನೀವು ಹೇಳಿದ್ರಪ್ಪ. ಹೌದು, ಹೇಳ್ಬೇಕಿತ್ತಲ್ಲ. ನಾನ್ ಮಾಡಲ್ಲಪ್ಪ ಮುಸ್ಲಿಂ. ಹೌದು ಹೇಳ್ಬೋದಿತ್ತಲ್ಲ, ಆಗಲ್ಲ. ಅಂದ್ರೆ ಇಲ್ಲಿ ಏನಾಗತ್ತೆ ಗೊತ್ತಾ, ಈಗ ನೀವು ಮಾತಾಡಿದ್ರಲ್ಲ, ನನಗೊಂದು ಖುಷಿ. ಯಾಕಂದ್ರೆ ನೀವು ನಮ್ ಚಾನಲ್ ನೋಡ್ತೀರಂತ ಅರ್ಥ ಆಯ್ತು. ಓಕೆ, ಬರ್ತೀನಿ ಸರ್. ಬೆಂಗಳೂರು ಬಂದ್ರೆ ಫೋನ್ ಮಾಡ್ತೀನಿ ಈಗ. ಶೋರ್ ಸರ್, ಶೋರ್. ಥ್ಯಾಂಕ್ ಯು ಸರ್.